ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ಮಡ ಹಾಗಲಕಾಯಿಯ ಸುಕ್ಕ ಮಾಡ್ತಿದ್ದೇವೆ. ಮಡ ಹಾಗಲಕಾಯಿಗೆ ತುಳುವಿನಲ್ಲಿ ಕಾಟ್ಪೀರ ಅಂತ ಹೇಳ್ತೇವೆ. ಇದು ನೋಡಲಿಕ್ಕೆ ಸ್ವಲ್ಪ ಹಾಗಲಕಾಯಿ ಥರನೇ ಇರ್ತದೆ, ಆದರೆ ಸ್ವಲ್ಪ ಗಾತ್ರದಲ್ಲಿ ಸಣ್ಣದಾಗಿರ್ತದೆ. ಮತ್ತು ಮೈಯಲ್ಲೆಲ್ಲ ಸಣ್ಣ ಸಣ್ಣದು ಮುಳ್ಳು ಮುಳ್ಳು ಹಾಗೆ ಇರ್ತದೆ, ಆದರೆ ಇದು ಕಹಿ ಇರೋದಿಲ್ಲ. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ಕಣ್ಣಿಗೆ ತುಂಬಾ ಒಳ್ಳೆಯದು, ಮತ್ತು ಡೈಜೆಷನ್ಗೆ ಕೂಡ, ಮತ್ತು ಕ್ಯಾನ್ಸರನ್ನು ಕೂಡ ತಡೆಗಟ್ಟುವಂತಹ ಒಂದು ಅಂಶ ಕೂಡ ಇದೆ. ಇದೊಂದು ಸೀಸನಲ್ ಫುಡ್ ಅಂತಲೇ ಹೇಳ್ಬೋದು. ಇದು ನೋಡಲಿಕ್ಕೆ ಹಾಗಲಕಾಯಿ ಬಳ್ಳಿ ಥರನೇ ಇರ್ತದೆ. ನೋಡಿ, ಈ ಥರ ಒಂದು ಬಳ್ಳಿಯಲ್ಲಿ ಆಗುವಂಥದ್ದು ಇದು ಈಗ ಸಣ್ಣ ಬಳ್ಳಿ. ಇದರಲ್ಲಿ ಹೂವೆಲ್ಲ ಎಂತ ಬಿಡಲಿಲ್ಲ, ಇನ್ನಾಗಬೇಕಷ್ಟೇ ಇದರಲ್ಲಿ. ಇದನ್ನೀಗ ಚೆಂದ ಮಾಡಿ ತೊಳೆದು ಕಟ್ ಮಾಡುವಾಗ ಬೀಜ ಅಂತ ತೆಗಿಲಿಕ್ಕಿಲ್ಲ ಅದರದ್ದು. ನೋಡಿ, ಈ ಥರ ಕಟ್ ಮಾಡಿದರೆ ಸಾಕು. ಈಗ ನಾವು ಅದಕ್ಕೆ ಒಗ್ಗರಣೆ ಇಟ್ಟು ಫ್ರೈ ಮಾಡಿಕೊಳ್ಳುವ. ಒಗ್ಗರಣೆಗೆ ಟೊಮೆಟೊ ಮತ್ತು ಆನಿಯನನ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ಕಟ್ ಮಾಡಿದಂತಹ ಕಾಟ್ಪೀರೆಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದನ್ನು ಬೇಯಿಸಿಕೊಳ್ಳುವ. ಈಗ ಅದಕ್ಕೆ ಮಸಾಲೆಯನ್ನು ನಾವು ರೆಡಿ ಮಾಡುವ. ಮಸಾಲೆಗೆ 10ರಿಂದ 12 ದುಂಡು ಮೆಣಸು ಅಥವಾ ಬ್ಯಾಡಗಿ ಮೆಣಸು ಕೂಡ ತಗೊಳ್ಬೋದು. 1.5 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ, 3/4 ಟೀ ಸ್ಪೂನು ಜೀರಿಗೆ, 10 ಕಾಳು ಮೆಣಸು, 1-2 ತುಂಡು ಚಕ್ಕೆ, ಸ್ವಲ್ಪ ರೋಸ್ಟ್ ಮಾಡಿದ ಮೆಂತೆ ತಗೊಂಡಿದ್ದೇನೆ. ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡುವಾಗ. ಈಗ ನೀರು ಹಾಕದೇನೆ ಇದಕ್ಕೆ ಗ್ರೈಂಡ್ ಮಾಡ್ತಿದ್ದೇವೆ. ಈಗ ಮಸಾಲೆ ರೆಡಿ ಆಯಿತು. ಈಗ ಕಾಟ್ಪೀರೆ ಸ್ವಲ್ಪ ಬೇಯುವಾಗಲೇ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಆ ನಂತರ ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮಸಾಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಬೇಯಿಸಬೇಕು. ನಂತರ ಅದಕ್ಕೆ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ತೆಂಗಿನ ತುರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು 7 ನಿಮಿಷದಷ್ಟು ಅದನ್ನು ನೀರು ಡ್ರೈ ಆಗೋ ತನಕ ಅದನ್ನು ಬೇಯಿಸಬೇಕು. ಈಗ ನಮ್ಮ ಕಾಟ್ಪೀರೆ ಸುಕ್ಕ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.